ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ವಿಶಿಷ್ಟ ವ್ಯಕ್ತಿತ್ವದ ಖಾಕಿ ಅಧಿಕಾರಿ. ಇಂದು ತಮ್ಮ ವ್ಯಾಪ್ತಿಗೆ ಬರುವ ಕಟೀಲಿನ ವಿಜಯ ಯುವ ಸಂಗಮ ಎಕ್ಕಾರು ಇವರ ವತಿಯಿಂದ ನಡೆಸಲಾದ ಕೆಸರಡೊಂಜಿ ದಿನ ಕಾರ್ಯಕ್ರಮದಲ್ಲಿ ಖಾಕಿಯ ಎಲ್ಲಾ ಹಮ್ಮು ಬಿಮ್ಮುಗಳನ್ನು ಬಿಟ್ಟು ಉತ್ಸಾಹದಿಂದ ಪಾಲ್ಗೊಂಡರು. ಕೆಸರಿನ ಆಟಕೂಟದಲ್ಲಿ ಯುವಕರ ಜೊತೆ ಭಾಗವಹಿಸಿ ಸಂಭ್ರಮಿಸಿದರು. ಮಾತ್ರವಲ್ಲ, ಹಿಮ್ಮುಖ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಕೂಡ ಪಡೆದುಕೊಂಡಿದ್ದಾರೆ. ಆಯುಕ್ತರ ಹಿಮ್ಮುಖ ಓಟದ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದ್ದು ಸದ್ದು ಮಾಡ್ತಾ ಇದೆ. ಹಿಮ್ಮುಖ ಓಟದಲ್ಲಿ ಸ್ಪರ್ಧಿಯಾಗಿ ಗೆಲುವಿನತ್ತ ದಾಪುಗಾಲು ಹಾಕ್ತಾ ಇದ್ದಾರೆ ನಮ್ಮ ಮಂಗಳೂರು ನಗರದ ಕಮಿಷನರ್ ಎನ್ ಶಶಿಕುಮಾರ್ ಸರ್ ಅವರು ಒಂದು ಜೋರಾದ ಕೈತಪ್ಪಣೆಗಳನ್ನು ಮಾತನಾಡ್ತಾ ಇದ್ದಾರೆ. ಜೋರಲ್ಲಿ ಕೈತಟ್ಟಿ ಬರಲಿ. ಹಿಮ್ಮುಖ ಓಟದಲ್ಲಿ ಸ್ಪರ್ಧಿಯಾಗಿ ಗೆಲುವಿನತ್ತ ದಾಪುಗಾಲು ಹಾಕ್ತಾ ಇದ್ದಾರೆ ನಮ್ಮ ಮಂಗಳೂರು ನಗರದ ಕಮಿಷನರ್ ಎನ್ ಶಶಿಕುಮಾರ್ ಸರ್ ಅವರು ಒಂದು ಜೋರಾದ ಕೈ ಚಪ್ಪಾಳೆ ಗೌರವ ಮತ್ತೊಮ್ಮೆ ಯಾಚಿಸ್ತಾ ಇದ್ದೇವೆ.